ತುರುವೇಕೆರೆ ತಾಲೂಕು ತಾವರೆಕೆರೆ ಬಾನಿನಿಂಗಯ್ಯ ಅವರ ತೋಟದ ಮನೆಯಲ್ಲಿ ಸುಮಾರು 25,000 ಕೊಬ್ಬರಿ ತುಂಬಿದ ಚಡ್ಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 30 ಲಕ್ಷ ರೂಪಾಯಿ ಬೆಲೆ ಬಾಳುವ ಕೊಬ್ಬರಿ ನಾಶವಾಗಿದ್ದು ಮಾಲೀಕನ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಕಾರ್ಯನಿರತರಾಗಿದ್ದಾರೆ. ವರದಿ ಸುರೇಶ್ ಬಾಬು, ತುರುವೇಕೆರೆ. ಒಂದು ಸೆಕೆಂಡ್ ಇರೋಣ, ಮಾತು ನಾನು ಮಾಡ್ತೀನಿ. ಇರೋಣ ಮಾತಾಡ್ಸೋ ಸ್ವಲ್ಪ. ಯಾವಾಗ ಆಯ್ತು ಗೊತ್ತಿಲ್ಲ ಸರ್, ನಾನು ಆವಳಕ್ಕೆ ಹೋಯ್ತೇನೋ, ಬಂದು ಊಟಕ್ಕೆ ಹೋಗ್ತಿದ್ದೆ. ಅಷ್ಟೇ ನಮ್ಮ ಕೆಂಪ ಹೊಡ್ ಬಂದ ಶೆಡ್ ಕಚ್ಕೊಂಡ್ಬಿಟ್ಟು. ಇಲ್ಲಿ ಉಲ್ಟಾ ಇದು ಹೆಂಗ್ ಬಂದ್ರು ಮುಂಜಾನೆ ಮಾಡ್ತಾರೆ, ಮುಂಜಾನೆ ಎಷ್ಟೋ ಮಾಡ್ತಾರೆ.